फातिमा जाहिदा, फातिमा जाहिदा, फातिमा मुबशिरा, आमिना माजिया, आमिना माजिया, आयशा रानिया, रुश्ता बल्किस, खदीजा फरा, खदीजा फरा, इब्राहिम शादिल काबू, आयशा सजना, ಮುಂದಿನ ಸಫಾ ಮಾರಿಯಾ, ಇದನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನೀಡಬೇಕು. ರಮ್ಲತ್ ಅಜೀಮಾ, ಎರಡನೇ ತರಗತಿ ಹುದಾ ಫಾತಿಮಾ, ಇನ್ನು ಎರಡನೇ ತರಗತಿ ಹುದಾ ಫಾತಿಮಾ, ಆಯಿಷಾ ರಾಶಿಯಾ, ನಫೀಸತುಲ್ ಸಹೀವತ್, नफीसतुल सहीदते, सफीरा खदीजा, सफीरा खदीजा इतना सफीरा खदीजा, इब्राहिम बातिश, ಬೇಗ ಬನ್ನಿ, ಮರಿಯಂ ನಿಶಾ ರಬಿಯಾ 3ನೇ ಕ್ಲಾಸು, ಕಳಿಸಿ ಅವಳನ್ನು ಕೂತೋಡಿಸಿ ಮೇಲೆ. ಮರಿಯಾ ನಿಶಾ ರಬಿಯಾ ಈಗ 3ನೇ ಕ್ಲಾಸು, ಮಜಿಯಾ ರಬಿಯಾ, ಆಯಿಷಾ ಶಮೀರಾ 3ನೇ ಕ್ಲಾಸು, ಆಯಿಷಾ ಶಮೀರಾ 3ನೇ ಕ್ಲಾಸ್, ಬಾ ಮಗ, ಆಯಿಷಾ ಶೈಮುನಾ, ಇಲ್ಲಿ ಬೇಡ ಕೂತ್ಕೊಳ್ಳಿ, ಮರಿಯಂ ಶಹೀರಾ, ಆಯ್ತಾ, ಮರಿಯಂ ಶಹೀರಾ ಬೇಗ 4ನೇ ಕ್ಲಾಸು, ಮೊಹಮ್ಮದ್ ಆಶಿ 4ನೇ ಕ್ಲಾಸ್, ಮೊಹಮ್ಮದ್ ಆಶಿ, ಇಬ್ರಾಹಿಂ ಮೊಹಮ್ಮದ್ ಮಫಾಸ್, ಅಲಿ ಮಾಫಿಯಾ, ಇಲ್ಲಿ ದೂರ ಕೂತ್ಕೊಳಿಸ್ಬೇಕು, ಹತ್ತಿರ ಬೇಡ, ದೂರ ಆಯ್ತಾ, ಅಲಿ ಮಾಫಿಯಾ, ಉಮರ್ ಫಾರೂಕ್, ಆಯಿಷಾ ನೂರ್ನಿಸಾ 5ನೇ ಕ್ಲಾಸು, ಉಮರ್ ರಾಹಿಲ್, ಅಲ್ಲಿ ನಿಲ್ಲಿಸಿ, ಉಮರ್ ರಾಹಿಲ್ 5ನೇ ಕ್ಲಾಸ್, ಉಮರ್ ರಾಹಿಲ್ ಬಂದನ, ಫಾತಿಮಾ ಶಿವಾ 6ನೇ ಕ್ಲಾಸು, ಉಮರ್ ರಾಹಿಲ್, ಫಾತಿಮಾ ಶಿವಾ 6ನೇ ಕ್ಲಾಸು, ಫಾತಿಮತ್ ಶಾಮಿಯಾ 6ನೇ ಕ್ಲಾಸು, ನೀನಲ್ಲ ಸರಿ, ಇಲ್ಲಿ ನಿಲ್ಲ, ಅಲ್ಲಿ ನೀವು ಹಿಂದೆ ನಿಲ್ಲ. 7ನೇ ಕ್ಲಾಸು, ಮೊಹಮ್ಮದ್ ಅಫ್ತಾಬ್, ಮೊಹಮ್ಮದ್ ಫಾತಿಮತ್ ಸನಾ, ಫಾತಿಮಾ ಶಿಫಾನಾ, ಫಾಯಿಮಾ 8ನೇ ಕ್ಲಾಸು, ಟೈಮ್
8ನೇ ಕ್ಲಾಸು ಅರ್ಫಾತ್ ಮರಿಯಂ. ಖದೀಜಾ ಸಬ್ನಾಸ್. ಆಯಿಷತ್ ನುಸೈಮಾ. ಸೈಫುದ್ದೀನ್. ಸಾಲಾಗಿ ಕೆಳಗೆ ಹೋಗಿ ನೋಡ, ಕೂತ್ಕೊಳ್ಳಿ. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಬೇಡ ಅಂದ್ರೆ ಇದು ಶಾಲೆ ಭೌತಿಕವಾಗಿ ಪ್ರಾರಂಭವಾದ ಕೂಡಲೇ ನಿಮಗೆಲ್ಲರಿಗೂ ನಾವು ಯೂನಿಫಾರ್ಮ್ ಕೊಡ್ಲಿಕ್ಕೆ ಉಂಟು ಫ್ರೀಯಾಗಿ. ಈಗ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ತೋರಾಗುತ್ತೆ, ಪುನಃ ಒಮ್ಮೆ ಬಿಚ್ಚಬೇಕಾಗುತ್ತೆ. ನೀವು ತೋರಾಗುತ್ತೀರಿ, ಬಿಚ್ಚಬೇಕಾಗ್ತದೆ. ಅದಕ್ಕೆ ಶಾಲೆ ಸ್ಟಾರ್ಟ್ ಆದ ಕೂಡಲೇ ಇನ್ನಿತರ. ಅಷ್ಟೇ ಅಲ್ಲದೆ ಉಳ್ಳಾಲದಲ್ಲಿ ಮತೀಯ ಭಾತೃತ್ವವನ್ನು ಬೆಳೆಸುವ ಬೀಜವನ್ನು ಬಿತ್ತಿದಂಥ ನನ್ನ ಸ್ನೇಹಿತ ಹಲವಾರು ವರ್ಷಗಳಿಂದ ಅವರು ಹೊಸಕುರರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು. ಅವರು ರಾತ್ರಿ ಫೋನ್ ಮಾಡಿ ಹೇಳಿದರು, ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದರ ಒಂದಿಗೆ ನಾವು ಕಾರ್ಯಕ್ರಮಗಳು ಏನು ಮಾಡಿದ್ದೇವೆ. ತುಂಬ ಜನ ಬರುವವರಲ್ಲಿದ್ದರು, ಬರುವುದು ಬೇಡ ಅಂತ ಹೇಳಿದ್ದೇವೆ. ಆದ್ದರಿಂದ ನನ್ನ ಮಿತ್ರರಾದಂಥ ವಿದ್ಯಾಧರ್ ಯಾಕಂದರೆ ನಮ್ಮದು ಒಂದು ಮನೆಗೆ ಭೇಟಿ ಕೊಡ್ಲಿಕ್ಕೆ ಉಂಟು. ಒಂದು ಭೇಟಿ ಕೊಡುವುದು ಮತ್ತು ಅವರಿಗೆ ನಾನು ಮಾತನಾಡುವಂಥದ್ದು ಮತ್ತೆ ನಾನು ಅವರೊಟ್ಟಿಗೆ ಮಾತಾಡ್ತೇನೆ. ಆದರೆ ಇವತ್ತು ಅವರ ಮಾತು ಮುಖ್ಯವಾಗಿರುವುದು. ಯಾಕಂದರೆ ಅವರು ಮಾಧ್ಯಮದವರು. ನಮ್ಮ CRP ಸರ್ ಹೇಳಿದರು ಮಾಧ್ಯಮದವರು ಬೇಡ, ಆದರೆ ನಮ್ಮ ಪರಿಸರದ ಮಾಧ್ಯಮದವರು ಆರೋಗ್ಯಯುತರಾದವರು, ಆರೋಗ್ಯಯುತವಾದಂಥ ಚರ್ಚೆಯನ್ನು ಮಾಡುವರು. ಅವರಿಗೆ ಪರಿಸ್ಥಿತಿಗಳು ಗೊತ್ತಿದೆ. ಈ ಸಲ ನೋಡಿ ಎಲ್ಲ ಕಡೆಗಳಲ್ಲೂ ಹೊಡೆತಗಳು ಬಿದ್ದಿದೆ. ನಮ್ಮ ಉಳ್ಳಾಳದಲ್ಲಿ ಹೊಡೆತ ಪೊಲೀಸ್ನವರನ್ನು ಬಿಟ್ಟು ಬೀಳಿಲ್ಲ. ಯಾಕಂದರೆ ಅವರಿಗೂ ಜ್ಞಾನೋದಯವಾಗಿದೆ ಇವತ್ತಿನ ಈ ವ್ಯವಸ್ಥೆ ಹೇಗಿದೆ ಅಂತ. ಹೊಟ್ಟೆಪಾಡು ಎಲ್ಲವನ್ನು ಮಾಡಬೇಕಾಗ್ತದೆ. ಅಂಥ ಪತ್ರಿಕಾ ಮಾಧ್ಯಮದವರು ನಮ್ಮ ಮಿತ್ರರಾಗಿದ್ದಾರೆ. ಅವರೇ ಕೇಳಿಕೊಂಡು ಬರುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆದ್ದರಿಂದ ವಿದ್ಯಾಧರ್ ಶೆಟ್ಟಿ ಅವರು ನಮ್ಮ ಮಕ್ಕಳಿಗೆ ಮತ್ತು ಇವತ್ತಿನ ಸಮಾಜಕ್ಕೆ ಒಂದೆರಡು ಸಂದೇಶವನ್ನು ಕೊಡಬೇಕು ಎಂದು ಕೇಳಿಕೊಳ್ತೇನೆ. ಶಾಲಾ ಮುಖ್ಯೋಪಾಧ್ಯಾಯರು, ಆತ್ಮೀಯರಾದಂತಹ ಶ್ರೀಯುತ KMK ಮಂಜನಣಿಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳ ಹೆತ್ತವರಿದ್ದರೆ, ಪೋಷಕರು ಮತ್ತು ಶಾಲಾ ಅಧ್ಯಾಪಕರೇ, ಇದೊಂದು ಅನಿರೀಕ್ಷಿತವಾದಂತಹ ಅವಕಾಶ. ನಾವು ಬಂದದ್ದು ಇಲ್ಲಿ ಸುದ್ದಿ ವರದಿ ಮಾಡಲಿಕ್ಕೆ. ಶಾಲೆ ಆರಂಭವಾಗಿದೆ ಹೆಸರಿಗೆ ಮಾತ್ರ. ಶಾಲೆಗೆ ಮಕ್ಕಳು ಬರುವ ಹಾಗಿಲ್ಲ ಸದ್ಯಕ್ಕೆ. ಶಾಲಾ ಶಿಕ್ಷಕರು ಬರಬೇಕು. ಮಕ್ಕಳಿಗೆ ಮನೆಯಲ್ಲಿ ಕೂತವರಿಗೆ ಹೇಗೆ ಕಲಿಸಬೇಕು ಎನ್ನುವುದನ್ನು ಅವರು ತಲೆಬಿಸಿ ಮಾಡಿಕೊಂಡು ಅವರಿಗೆ ಆದಂತಹ ಕೆಲವಷ್ಟು ಪಠ್ಯಾಂಶಗಳಿವೆ. ಅದನ್ನು ತಯಾರು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮನೆಗೆ ತಲುಪಿಸುವಂತಹ ವ್ಯವಸ್ಥೆ, ಅದು ಅಂತರ್ಜಾಲದ ಮುಖಾಂತರ ಇರಬಹುದು ಅಥವಾ ಮನೆಗೆ ಭೇಟಿ ಕೊಟ್ಟು ಸಮೂಹವಾಗಿ ಕಲಿಸುವಂತಹ ವ್ಯವಸ್ಥೆ. ಒಂದು ರೀತಿಯಲ್ಲಿ ಶಿಕ್ಷಣದಲ್ಲಿ ಹೊಸ ವ್ಯವಸ್ಥೆ ಇದೆ. ಕೊರೋನಾ ಕಲಿಸಿದ ಪಾಠಗಳಲ್ಲಿ ಇದು ಕೂಡ ಒಂದು. ಕೊರೋನಾ ಅನೇಕ ಪಾಠಗಳನ್ನು ನಮಗೆ ಕಲಿಸಿದೆ. ಮಹಾಮಾರಿ ವೈರಸ್ ಬಂದಾಗ ಇದನ್ನು ತಡೆಗಟ್ಟುವುದು ಹೇಗೆ? ಸದ್ಯಕ್ಕೆ ಮದ್ದು ಎನ್ನುವುದಿಲ್ಲದಾಗ ತಡೆಗಟ್ಟುವುದು ಹೇಗೆ? ಅಂತರ ಕಾಪಾಡಿಕೊಳ್ಳುವುದು, ಹೊರಗೆ ತಿರುಗಾಡದೆ ಇರುವುದು. ಇದಕ್ಕಾಗಿ ಸರ್ಕಾರ ಮಾಡಿದಂತಹ ನಿಯಮ ಲಾಕ್ಡೌನ್. ಕೊರೋನಾವನ್ನು ಎದುರಿಸಲಿಕ್ಕೆ ಮಾಡಿದಂತಹ ನಿಯಮ ಲಾಕ್ಡೌನ್ ಅಂತ ಹೇಳಿದರೆ ನಾವು ನಮ್ಮ ಮನೆಯಲ್ಲಿ ಇದ್ದು ನಾವು ಸುರಕ್ಷಿತವಾಗಿರಬೇಕು. ಹೊರಗಡೆ ಹೋಗಿ ತಿರುಗಾಡಿದರೆ, ಹೊರಗಡೆ ಹೋಗಿ ಅಲ್ಲಿಯ ಪರಿಸರದಲ್ಲಿ ಯಾರಿಂದ ಆದರೂ ಕೊರೋನಾ ಸೋಂಕು ನಮಗೆ ತಗಲಿದರೆ ನಮ್ಮ ಮನೆಯವರಿಗೂ ತಗೊಳ್ಳುವಂತಹ ಅಪಾಯ ಇದೆ ಎನ್ನುವಂತಹ ತಾತ್ವಿಕ ಅಂಶದಲ್ಲಿ ಲಾಕ್ಡೌನ್. ಆದರೆ ಲಾಕ್ಡೌನ್ನಿಂದಾದ ಕಷ್ಟಗಳು, ಅದು ಆರ್ಥಿಕವಾದಂತಹ ಸಮಸ್ಯೆಗಳು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ಕ್ರಮದಲ್ಲಿ ಆದಂತಹ ಬದಲಾವಣೆಗಳು ಬಹಳ ಕಷ್ಟಕರವಾಗಿ. ಶಾಲೆಗೆ ಬಂದು ಶಾಲೆಯಲ್ಲಿ ಮುಖತಃ ಅಧ್ಯಾಪಕರನ್ನು ಭೇಟಿಯಾಗಿ ಅವರಿಂದ ಪಾಠ ಕಲಿಯುವುದಕ್ಕೂ ಆನ್ಲೈನಲ್ಲಿ ಪಾಠ ಕಲಿಯುವುದಕ್ಕೂ, ಎಲ್ಲಿಯೂ ಕೂತು ಮಾಡಿದಂತಹ ಅಧ್ಯಾಪಕರ ಪಾಠ ಅದನ್ನು ನಮ್ಮ ಮೊಬೈಲಲ್ಲಿಯೋ, ನಮ್ಮ ಟಿವಿಯಲ್ಲಿಯೋ, ನಮ್ಮ ಲ್ಯಾಪ್ಟಾಪ್ನಲ್ಲಿಯೋ ನೋಡಿಕೊಂಡು ಕಲಿಯುವುದು ಪರಸ್ಪರ ಸಂಪರ್ಕ ಇಲ್ಲದ ಕಲಿಯುವಿಕೆ. ಇದರಲ್ಲಿ ಪಾಠ ಮಾಡಿದವರು ನಾವೆಷ್ಟು ಒಳ್ಳೆಯ ಪಾಠ ಮಾಡಿದ್ದೇವೆ, ವಿದ್ಯಾರ್ಥಿಗಳ ಸ್ಪಂದನೆ ಸಿಕ್ಕುವುದಿಲ್ಲ. ವಿದ್ಯಾರ್ಥಿಗಳಿಗೆ ಅವರು ಹೇಗೆ ಹೇಳ್ತಾ ಇದ್ದಾರೆ ಕೇಳುವಂತಹ ವ್ಯವಧಾನ ಇದ್ದರೆ ಆಯಿತು, ವ್ಯವಧಾನ ಇಲ್ಲದಿದ್ದರೆ ಅವರಿಗೆ ಪಾಠ ಅರ್ಥ ಆಗುವುದಿಲ್ಲ. ಈ ರೀತಿಯಾದಂತಹ ಸವಾಲಿನ ಮಧ್ಯದಲ್ಲಿ ಶಿಕ್ಷಣ ಸಾಗುತ್ತಾ ಇದೆ. ಹಾಗಾಗಿ ಇಂತಹ ಸವಾಲುಗಳನ್ನು ಎದುರಿಸಿಕೊಂಡು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಕಲಿಕೆಯ ಕಡೆಗೆ ಆಕರ್ಷಿತರನ್ನಾಗಿ ಮಾಡುವಂತಹ ಸವಾಲುಗಳು ಅವರನ್ನು
ವಿದ್ಯಾವಂತರನ್ನಾಗಿ ಮಾಡುವಂತಹ ಸವಾಲುಗಳು ಶಿಕ್ಷಕರ ಮಧ್ಯೆ ಇದೆ. ಶಾಲೆ ಆರಂಭವಾಗಿ ಇನ್ನು ಮಕ್ಕಳು ಶಾಲೆಗೆ ಬರುವವರೆಗೆ ಯಾವ ರೀತಿ ಮಕ್ಕಳನ್ನು ಶಿಕ್ಷಣದಲ್ಲಿ ಹಿಡಿದಿಟ್ಟುಕೊಳ್ಬೇಕು ಅದನ್ನೆಲ್ಲ ಅವರು ಮಾಡಲಿಕ್ಕಿದ್ದಾರೆ. ಅದರಲ್ಲೂ KMK ಅವರು ಅಂತವರು ಬಹಳ ಜಾಣ್ಮೆಯವರು, ಒಳ್ಳೆಯ ರೀತಿಯಲ್ಲಿ ಸರಿದೂಗಿಸಿಕೊಂಡು ಹೋಗುವವರು. ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಶಿಕ್ಷಣ ಕಲಿಸಬೇಕು ಎನ್ನುವುದು ಅವರಿಗೆ ಗೊತ್ತು, ಅವರ ಅಧ್ಯಾಪಕ ಬಳಗಕ್ಕೆ ಗೊತ್ತು. ಆದರೂ ಕೂಡ ಮಕ್ಕಳಿಗೆ ಮತ್ತು ನಮ್ಮ ಅಧ್ಯಾಪಕ ವೃಂದದವರಿಗೆ ಮತ್ತು ಪೋಷಕರಿಗೆ ಒಂದಷ್ಟು ಜವಾಬ್ದಾರಿಗಳಿವೆ. ಕೊರೋನಾ ಎನ್ನುವಂತಹದ್ದು ಇನ್ನೂ ಹೋಗಲಿಲ್ಲ. ಈಗ ಏನು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅದು ಕೇವಲ ಅದನ್ನು ತಡೆಗಟ್ಟಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಅಂಶ ಮಾತ್ರ. ಅದು ಕೊರೋನಾಕ್ಕೆ ಮಹತ್ವ ಅಲ್ಲ, ಕೊರೋನಾ ಬರುವುದಿಲ್ಲ ಅಂತ ಹೇಳಲ್ಲ, ಆದರೆ ಮುಂಜಾಗ್ರತಾ ಕ್ರಮವಾಗಿ ತಡೆಗಟ್ಟುವಂತಹ ಒಂದು ವ್ಯಾಕ್ಸಿನೇಷನ್. ಹಾಗಾಗಿ ಇಂತಹ ವ್ಯಾಕ್ಸಿನೇಷನನ್ನು ಈಗಲೂ 18 ವರ್ಷಕ್ಕಿಂತ ಕೆಳಗಿನವರಿಗೆ ಇನ್ನೂ ಬರಲಿಲ್ಲ, ಮೇಲ್ಪಟ್ಟವರು ಅದನ್ನು ತೆಗೆದುಕೊಳ್ಳುವ ಮೂಲಕವಾಗಿ ನಮ್ಮ ದೇಹದ ಆರೋಗ್ಯವನ್ನು ಕೇವಲ ವ್ಯಾಕ್ಸಿನ್ ತೆಗೆದುಕೊಂಡ ಕೂಡಲೇ ಆರೋಗ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅಂತಲ್ಲ, ಅದಕ್ಕೆ ಬೇಕಾದಂತಹ ಆಹಾರ ಕ್ರಮಗಳನ್ನು ನಾವು ಬದಲಿಸಬೇಕು. ವಿಶೇಷವಾಗಿ ಮನೆಯವರು ಈ ಅಂಶವನ್ನು ಗಮನಿಸಬೇಕು. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಬೇಕಾಬಿಟ್ಟಿ ಆಹಾರವನ್ನು ನಾವು ತಿನ್ನುವ ಹಾಗಿಲ್ಲ. ನಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸುವಂತಹ, ಆರೋಗ್ಯವನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ, ರೋಗ ಬಾರದ ಹಾಗೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳುವಂತಹ ಆಹಾರವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಈ ರೀತಿಯ ಮುಂಜಾಗ್ರತೆಯ ಮೂಲಕವಾಗಿ ಒಳ್ಳೆಯ ಕಲಿಕೆಯಲ್ಲಿ ಅನಿವಾರ್ಯವಾಗಿ ಮೊಬೈಲಲ್ಲಿ ಕಲಿಯುವಂತಹ ಇವತ್ತು ಪರಿಸ್ಥಿತಿ, ಆದರೆ ಅದುವೇ ಪೂರ್ತಿ ಆಗುವುದಿಲ್ಲ. ನಾವು ಪರಸ್ಪರ ಸಂವಾದದ ಮೂಲಕವಾಗಿ ಅಧ್ಯಾಪಕರನ್ನು ನೋಡಿಕೊಂಡು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇದ್ದುಕೊಂಡು ಕಲಿಯುವಂತಹ ಕಲಿಕೆಯೇ ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ, ದೈಹಿಕ ಎಲ್ಲ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಅಧ್ಯಾಪಕರಿಗೂ ಅಂತಹ ಕಲಿಕೆ ಇಷ್ಟ. ಎಲ್ಲಿಯೋ ಕೂತು ಪಾಠ ಮಾಡೋದ್ರಿಂದ ಅವರಿಗೆ ಸಮಾಧಾನ ಅಂತೂ ಖಂಡಿತ ಆಗಲಿಕ್ಕಿಲ್ಲ, ಆದರೆ ಪಾಠ ಮಾಡಬೇಕು ಎನ್ನುವಂತಹದಕ್ಕಾಗಿ ಅವರು ಪಾಠ ಮಾಡಲೇಬೇಕಾಗ್ತದೆ. ನೀವು ಕಲಿಯಬೇಕೆನ್ನುವುದಕ್ಕಾಗಿ ಕಲಿಯಬೇಕಾಗ್ತದೆ. ಮುಂದಕ್ಕಾದರೂ ಈ ಕೊರೋನಾ ಕಡಿಮೆ ಆಗಲಿ, ಶಾಲೆಗೆ ಬರುವಂತಹ ಅವಕಾಶಗಳು ಮುಕ್ತವಾಗಿರಲಿ. ಆ ಶಾಲೆಯ ಮೂಲಕವಾಗಿ ನಿಮ್ಮ ಇವತ್ತೇನು ಪುಸ್ತಕ ಕೊಟ್ಟಿದ್ದಾರೆ ಅದು ನಿಮ್ಮ ಜ್ಞಾನಾರ್ಜನೆಗೆ ಒಂದಷ್ಟು ಸಹಾಯವಾಗಲಿ. ಒಳ್ಳೆಯ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮನೆಯವರಿಗೂ ಈ ಬಗ್ಗೆ ಹೇಳಿ. ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ದು ಕೊರೋನಾವನ್ನು ಎದುರಿಸಿ, ಕೊರೋನಾದ ಸವಾಲುಗಳಾದಂತಹ ಆರ್ಥಿಕ ಸಂಕಷ್ಟಗಳ ಸವಾಲುಗಳನ್ನು ಎದುರಿಸಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಮುಕ್ತವಾಗಿ ಬದುಕುವಂತಹ ಅವಕಾಶ ಮತ್ತೆ ಮೊದಲಿನ ಹಾಗೆ ಬರಲಿ ಅಂತ ಹಾರೈಸ್ತಾ, ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ KMK ಮಂಜನಾಡಿಯವರು ಅವರು ಯಾವಾಗಲೂ ಉತ್ಸಾಹದ ಚಟುವಟಿಕೆಯಿಂದ ಇರುವವರು. ಅವರ ಶಾಲೆಗಳಂತ ಹೇಳಿದರೆ ಸದಾ ಕಾರ್ಯಕ್ರಮಗಳಿಂದ ತುಂಬಿರುವಂತಹ ಶಾಲೆ. ಬಹುಶಃ ಈಗ 1.5 ವರ್ಷದಲ್ಲಿ ಅವರಿಗೆ ಕಟ್ಟಿ ಹಾಕಿದ ಹಾಗಿರಬಹುದು. ಯಾಕೆಂದರೆ ಮಕ್ಕಳ ಒಡನೆ ಒಡನಾಟ ಇಲ್ಲದೆ, ಕಾರ್ಯಕ್ರಮ ಇಲ್ಲದೆ ಆ ಶಾಲೆಗೆ ಒಂದು ಚೈತನ್ಯ ಅಂತ ಇರುವುದಿಲ್ಲ. ಕೇವಲ ಶಾಲಾ ಕಟ್ಟಡಗಳು ಮಾತ್ರ ಇರ್ತದೆ. ಹಾಗಾಗಿ ಅವರು ಕೂಡ ಕಾರ್ಯಕ್ರಮಗಳ ಆ ಉತ್ಸುಕತೆಯಿಂದ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಈ ಶಾಲೆಯನ್ನು ಮುಂದುವರಿಸುವ ಹಾಗೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವಿದ್ಯಾಧರ ಶೆಟ್ಟಿಯವರು ಬಹಳ ಉತ್ತಮವಾಗಿ ಮಾತನಾಡಿದ್ದಾರೆ. ಯಾಕಂತೇಳಿದರೆ ಈ ಮಾಧ್ಯಮಗಳಲ್ಲಿ ಇರುವವರು ಮಾಧ್ಯಮದ ಕೆಲಸವನ್ನು ಮಾತ್ರ ಮಾಡ್ತಾರೆ. ಆದರೆ ವಿದ್ಯಾಧರ ಶೆಟ್ಟಿಯವರು, ನಾನು ಅವರನ್ನು ಹೊಗಳುವ ಪ್ರಶ್ನೆಗೆಲ್ಲ, ಮಾಧ್ಯಮದ ಕೆಲಸವನ್ನು ಮಾತ್ರ ಮಾಡುವುದಲ್ಲ, ಅವರು ನಮ್ಮಲ್ಲಿ ಅವರ ದಶಮಾನೋತ್ಸವ ಕಾರ್ಯಕ್ರಮದ ನಂತರ ಮಾನವನ ಮಧ್ಯದಲ್ಲಿರುವಂಥ ಜಾತಿ ಎಂಬ ಆ ಮಧ್ಯದ ಗೋಡೆಯನ್ನು ತೆಗೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಹುಶಃ ನಾನು ತಿಳಿದ ಮಟ್ಟಿಗೆ ಅದು ಬಹುಶಃ ನಮ್ಮಂಥ ಲೆವೆಲಿನವರು ಹೇಳಿದರೆ ಎಷ್ಟು ನಾಟುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೈ ಲೆವೆಲಿನವರು ಅದನ್ನು ಮನಗಟ್ಟು ಮಾಡಿ ಹೇಳಬೇಕು. ವಿದ್ಯಾಧರ ಶೆಟ್ಟಿಯವರು ಸಾಧಾರಣ ಒಂದು 10 ವರ್ಷದ ಮೊದಲು, ನಮ್ಮ ದಶಮಾನೋತ್ಸವ 9 ವರ್ಷದ ಮೊದಲು ಉಳ್ಳಾಳದಲ್ಲಿ ಒಂದು ಬೀಜ ಬಿತ್ತಿದ್ರು. ಅದು ಏನು ಬೀಜ ಅಂತ ಹೇಳಿದರೆ ಸೌಹಾರ್ದತೆಯ ಬೀಜ. ಇವತ್ತು ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ನಾನು ಆ ಸಮಯದಲ್ಲಿ ಅದರ ಒಬ್ಬ ಸದಸ್ಯನಾಗಿದ್ದೇನೆ. ಈಗ ಏನು ಗೊತ್ತಿಲ್ಲ, ರಾತ್ರಿ ಕೇಳಿದೆ, ಸರಿ ನಮ್ಮನ್ನು ಮರೆತಿದ್ದೀರಾ ಇಲ್ಲ ಅಂತ ಹೇಳಿದ್ರು. ಆದರೆ ಏನು ಅಂತ ಹೇಳಿದರೆ ಆ ಬೀಜ ಇವತ್ತು ಬೆಳೆದು 9 ವರ್ಷದಲ್ಲಿ ಹೆಮ್ಮರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಅವರು ಆ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ ನಂತರ, ಆ ಸಮಾಜ ಕಾರ್ಯಕ್ರಮವನ್ನು ಮಾಡಿದ ನಂತರ ಉಳ್ಳಾಳಕ್ಕೆ ಬರಲಿಕ್ಕೆ ಎಲ್ಲ ಜನ ಹೆದರ್ತಾ ಇದ್ರು. ಯಾಕೆ? ಅಲ್ಲಿ ಕೋಮು ಗಲಭೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆದರ್ತಾರೆ, ಆದರೆ ಉಳ್ಳಾಳಕ್ಕೆ ಬರಲಿಕ್ಕೆ ಹೆದರ್ತಾ ಇರಲಿಲ್ಲ. ಬಹುಶಃ ಅದಕ್ಕೆ ನಾನು ಹೇಳಿದೆ, ನಮ್ಮಂಥ ಲೆವೆಲ್, ಹೆಡ್ ಮಾಸ್ಟರ್ ಲೆವೆಲ್ನವರು ಇದು ಹೇಳುವಂಥ ವಿಚಾರ ಹೌದಾ ಅಂತ ಗೊತ್ತಿಲ್ಲ, ಆದರೆ ದೊಡ್ಡವರು ಹೇಳಬೇಕಿತ್ತು. ಅವರ ಆ ಬಿತ್ತಿದ ಬೀಜದ ಫಲವಾಗಿ ಇವತ್ತು ಉಳ್ಳಾಳದಲ್ಲಿ ಕೋಮು ಗಲಭೆ ಕಳೆದ 9 ವರ್ಷದಿಂದ ಆಗಲಿಲ್ಲ ಅಂತ ನಾನು ಹೇಳಲಿಕ್ಕೆ ಸಂತೋಷಪಡ್ತೇನೆ. ಅದಾಗಲಿಲ್ಲ. ಅದಕ್ಕೆ ಎಲ್ಲರೂ ನಾವು ಏನು ಮಾಡಬೇಕು ಅಂದರೆ ಬೆರೆತುಕೊಳ್ಬೇಕು. ಒಂದು ದೀಪಾವಳಿ ಆಗುವಾಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನವರು ಎಲ್ಲ ಒಟ್ಟಿಗೆ ಸೇರುವುದು, ಅದೇ ರೀತಿಯಲ್ಲಿ ಒಂದು ಕ್ರಿಸ್ಮಸ್ ಹಬ್ಬ ಆಗುವಂಥ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರುವುದು, ಅದೇ ರೀತಿಯಲ್ಲಿ ಒಂದು ರಂಜಾನ್ ಇಫ್ತಾರ್ ಕೂಟ ಆಗುವಂಥ ಸಮಯದಲ್ಲಿ ಇಲ್ಲಿ ನಮ್ಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರುವುದು. ಇದು ಯಾವುದನ್ನು ನೆನಪಿಸ್ತದೆ ಗೊತ್ತಾ? ಒಂದು 25-30 ವರ್ಷಗಳ ಮೊದಲಿನ ಗ್ರಾಮೀಣ ಜೀವನವನ್ನು ಸೂಚಿಸ್ತದೆ. ಅಲ್ಲಿ ಹಾಗೆ ಇದ್ದದ್ದು. ಒಂದು ಪಕ್ಕದಲ್ಲಿ ಬಿರಿಯಾನಿ ಆದರೆ ಪರಿಮಳ ಬಂದರೆ ಪಕ್ಕದವರೆಲ್ಲದನ್ನು ಆಸ್ವಾದಿಸಬೇಕು. ಒಂದು ಪಾಯಸದ ಪರಿಮಳ ಬಂದರೆ ಅವರೆಲ್ಲದನ್ನು ಆಸ್ವಾದಿಸಬೇಕು, ಅಂದರೆ ಕೊಡಬೇಕು, ಕೊಟ್ಟು ತಿನ್ನಬೇಕು. ನಾನು ನಿನ್ನೆ ಒಂದು ಕಡೆಗೆ ಹೋಗ್ತಾ ಇದ್ದೆ. ಒಂದು ಮುಸ್ಲಿಂ ಹುಡುಗಿ ಹೆಂಗಸು ಹಲಸಿನನ್ನು ಕೊಂಡು ಹೋಗ್ತಾ ಇದ್ದಾಳೆ. ನಾನು ಕೇಳಿದೆ, ಇದೆಲ್ಲಿಗಮ್ಮ ನೀನು ಹಲಸಿನನ್ನು ಕೊಂಡು ಹೋಗ್ತಾ ಇದ್ದೆ? ಅದು ಅವರ ಆಚಾರ್ಯಗಳ ಮನೆಗೆ ಕೊಡಲಿಕ್ಕೆ. ಆಚಾರ್ಯಗಳ ಮನೆ, ನೀವು ಬೇಕಾದ್ರೆ ನಾಳೆ ಬಂದು ಕೇಳ್ಬೋದು, ನೋಡ್ಬೋದು, ನೀವು ಬೇಕಾದ್ರೆ ಬರ್ಬೋದು, ನಾನು ತೋರಿಸ್ತೇನೆ. ಆಚಾರ್ಯಗಳ ಮನೆಗೆ ಆ ಭಾತೃತ್ವವನ್ನು ಬೆಳೆಸುವಲ್ಲಿ ವಿದ್ಯಾಧರ ಶೆಟ್ಟಿ ಅವರು ಅವರ ಹೊಸ ಕುರಲ್ ಮೂಲಕ ಮಾಡಿದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ದೊಡ್ಡ ಮಕ್ಕಳಿದ್ದೀರಿ, ನಾವು ಅದೇ ರೀತಿಯಾದಂಥ ಭಾತೃತ್ವವನ್ನು ಬೆಳೆಸಿಕೊಳ್ಬೇಕು. ಬಹುಶಃ ಕೊರೋನಾವು ಆ ಒಂದು ದೊಡ್ಡದಾದಂಥ ಪಾಠವನ್ನು ಇವತ್ತು ನಮಗೆ ಕಲಿಸಿದೆ. ಕೊರೋನಾ ರೋಗ ಒಂದು ಕಡೆಯಿಂದ ರೋಗ ಆದರೂ ಇವತ್ತೊಂದು ಭ್ರಾತೃತ್ವದ ಒಂದು ಬಾಂಧವ್ಯದ ಲೆಕ್ಕಾಚಾರವನ್ನು ಇವತ್ತು ನಮಗೆ ಅದು ಕಲಿಸಿದೆ ಅಂತ ನಾವು ಹೇಳಲಿಕ್ಕೂ ಹಿಂದೇರಿಯಬಾರದು. ನಿಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಂಥ ನನ್ನ ಆತ್ಮೀಯ ಮಿತ್ರ, ನಮ್ಮ CRP ಅವರಾದಂಥ ಶ್ರೀಯುತ ಮೋಹನ್ ಸರ್ ಅವರಿಗೆ ಎಲ್ಲರ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾರ್ಯದರ್ಶಿಗಳಾದಂಥ ಅಲ್ತಾಫ್ ರವರಿದ್ದಾರೆ, ಅವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರುವರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರರಾದಂಥ ನಮ್ಮ ಮುಅಜ್ಜಿನ್ ಅಂದರೆ ಬಾಂಗ್ ಕೊಡುವವರು, ಅದು ಹೆಮ್ಮೆ, ನಮಗೆ ಹೆಮ್ಮೆ. ನಮ್ಮ ಸಮುದಾಯದಲ್ಲಿ ಶ್ರೇಷ್ಠ ಮಟ್ಟದ ಹುದ್ದೆಯಲ್ಲಿರುವವರಿಬ್ಬರು, ಶ್ರೇಷ್ಠ ಮಟ್ಟದ ಹುದ್ದೆಯಲ್ಲಿರುವವರಿಬ್ಬರು. ಒಂದು ಬಾಂಗ್ ಕೊಡುವಂಥ ಮುಅಜ್ಜಿನ್, 2 5 ವಕ್ತಿನಲ್ಲಿ ನಮಾಜಿಗೆ ನೇತೃತ್ವವನ್ನು ನೀಡುವಂಥ ಕತೀಬರು, ಉದ್ದರಿಸಲ್ಲ ಅದು ನಾನು ಹೇಳುವುದಿಲ್ಲ, ಕತೀಬರು ಅಂದರೆ ಕಾವಿ, ಆ ಪರಿಸರದ ಕಾವಿ. ಇವರು ಇಬ್ಬರು ನಮ್ಮಲ್ಲಿ ರೆಸ್ಪೆಕ್ಟೆಡ್ ಆಗಿರುವಂಥ ಒಂದು ಮಂದಿ. ಅವರಲ್ಲಿ ಒಬ್ಬರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿ. ಅದು ನಾನು ಖಾಲಿ ಹೊಸ ಕುರಳಿಗಾಗಿ ಸೀಮಿತವಾಗಿ ಇಟ್ಟುಕೊಳ್ಳುವುದಿಲ್ಲ. ನಮ್ಮಲ್ಲಿರುವಂಥ ಆತ್ಮೀಯರು ಬಹುಶಃ ಅವರ ಮನಸ್ಸಿನಲ್ಲಿ ಬಹಳಷ್ಟು ಬೇಸರಗಳನ್ನು ತುಂಬಿಕೊಂಡು ನಗುತ್ತಾರೆ. ಆ ನಗು ನಮಗೆ ಮಾರ್ಗದರ್ಶನವಾಗಿರಬೇಕು. ಅದನ್ನು ನೀವೆಲ್ಲರೂ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಪ್ರಾರ್ಥಿಸಬೇಕು. ಮಿತ್ರ ಕೊಡ್ಲಿ, ಅವರಿಗೆ ಸಂಪತ್ತು ಕೊಡ್ಲಿ ಅಂತ ನಾವು ಕೇಳುವುದು ಬೇಡ. ಆರೋಗ್ಯ ಇದ್ದರೆ ಅವರು ಸಂಪತ್ತನ್ನು ಸಂಪಾದಿಸ್ತಾರೆ. ಆದ್ದರಿಂದ ಅವರಿಗೆ ಆರೋಗ್ಯವನ್ನು ಕೊಡಲಿ, ಅವರನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ಮಾರ್ಗದರ್ಶನ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರ ಸುಪುತ್ರ ನಮ್ಮ ಹುಡುಗ ಬಂದಿದ್ದಾನೆ, ಅವನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮಗೆ ಬರ್ತಾನೆ, ಅವರ ಮಗ, ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಮಕ್ಕಳೇ, ನಾವು ಮುಂದಿನ ವಾರದಲ್ಲಿ ನಿಮಗೆ ನಾನು ವಾಟ್ಸಪ್ನಲ್ಲಿ ಸಂದೇಶ ಕಳಿಸ್ತೇನೆ. ನಾವು ವಾರದಲ್ಲಿ ಒಂದು ದಿವಸ ಒಂದು ಕ್ಲಾಸಿನ ಎಲ್ಲ ಮಕ್ಕಳು ನಾವು ಬರಬೇಕು. ಬಂದಾಗ ನಾವು ಏನಾಗ್ತದೆ, ಎಲ್ಲ ಕ್ಲಾಸ್ 7 ಕ್ಲಾಸುಗಳಲ್ಲಿ ಕೊಡುವಂಥ ವ್ಯವಸ್ಥೆ, ಇದೆಲ್ಲ ನಮಗೆ ಸುತ್ತೋಲೆಗಳು ಅನೌಪಚಾರಿಕವಾಗಿ ಮಾಡುವಂಥದ್ದು. ನೀವು ಏನು ಕೊಟ್ಟಿದ್ದೇವೆ ಸುಮ್ಮನೆ ಮೂಲೆಯಲ್ಲಿ ಇಡುವುದು. ತಾಯಿಯರು ನಮ್ಮ ಮಕ್ಕಳಿಗೆ ಏನು ಕಲಿಸಿಕೊಡ್ತೇವೆ ಅದನ್ನು ಮನೆಗೆ ಬಂದ ಕೂಡಲೇ ಅವರ ಕೈ ಕಾಲುಗಳನ್ನು ಸರಿಯಾಗಿ ತೊಳೆಯಲಿಕ್ಕೆ ಹೇಳಿ, ಸಾಬೂನು ಹಾಕಿ ತೊಳೆಯಲಿಕ್ಕೆ ಹೇಳಿ. ನೀವು ಜಾಸ್ತಿ ಅವರಿಗೆ ಇದು ಅಂತ ಕೆಮಿಕಲ್ ಮಿಕ್ಸ್ ಆದಂಥ ಇದನ್ನು ಕೊಡಬೇಡಿ. ಮತ್ತು ಸ್ವಾಭಾವಿಕವಾಗಿ ಇರಬೇಕು ಅಂತ ಹೇಳಿದರೆ ಒಳ್ಳೆ ಡಾಕ್ಟರ್ಸ್ನವರು ಸಜೆಷನ್ ಕೊಡ್ತಾರೆ. ಮೊನ್ನೆ ಒಬ್ಬರು BM ಹೆಗ್ಡೆ ಅವರು ಒಂದು ಸಜೆಷನ್ ಕೊಡ್ತಾರೆ, ಒಳ್ಳೆ ಡಾಕ್ಟರ್. ಎಂಥ ಸಜೆಷನ್ ಕೊಡ್ತಾರೆ ಅಂತ ಹೇಳಿದರೆ, ನೀವು ಆ ಸ್ಯಾನಿಟೈಸ್ ಎಲ್ಲ ಹಾಕಬೇಡಿ, ನೀವು ನಿಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ, ಕೊಬ್ಬರಿ ಎಣ್ಣೆ ತ್ಯಾಂಗಣ್ಣೆಗೆ ಬೆಳ್ಳುಳ್ಳಿ ಕುತ್ತಿಟ್ಟಿದ್ರೆ ಅವತ್ತು ಪಾತ್ರದಲ್ಲಿ ಬೇಕು. ನಿಂಗಳ ಮಕ್ಕ ನಿಂಗ 6 ಅವತ್ತು ಹುಡುಗ ಬಂದೆ ಮನೆಯೊಳಗೆ ಬಂದರೆ ಅದರದ್ದೆಲ್ಲ ಕೈಯಲ್ಲಿ ನೀಂಗನಾಕಿ ಮೈಯವರು, ಅದಕ್ಕೆಲ್ಲ ಮೂಗುಗಳಿಗೆ ಕಟ್ಪಾಡೋರು, ಮೂಗುರು ಹುಡುಗರಿಗೆ ಮಕ್ಕಳಿಗೆ ಕಟ್ಪಾಡೋರು, ಅದೇ ಸಾಕಾಗ್ತದೆ. ಸುಮ್ಮನೆ ಸ್ಯಾನಿಟೈಸ್ 250 ರೂಪಾಯಿ ಕೊಟ್ಟೆಲ್ಲ ತಂದು ನೀವು ಮನೆಯಲ್ಲಿ ಇಡಬೇಡಿ ಅಂತ ಹೇಳ್ತಾರೆ. ಅದು ಆರೋಗ್ಯಕ್ಕೂ ಒಳ್ಳೆಯದು. ಆದ್ದರಿಂದ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಮಾಡಬೇಕು ಅಂತೇಳಿ ನಾವು ನಮ್ಮ ಶಾಲೆಯ ವತಿಯಿಂದ ಹೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ಇಲ್ಲಿಗೆ ನಾವು ಈ ಸಭೆ ಮಕ್ಕಳು ಅದೇ ಹೇಳಿದಾಗೆ ಅಂಗಡಿಗೆಲ್ಲ ಕಳಿಸಬೇಡಿ. ಈಗ ಮುಖ್ಯವಾಗಿ ನೋಡಿ, ನೀವು ನೋಡಿದರೆ ಗೊತ್ತಾಗುತ್ತೆ, ಜಾಸ್ತಿ ಕೊರೋನಾ ಯಾರಿಗಿರೋದು?
ಮಸೀದಿ, ದೇವಸ್ಥಾನ, ಮಸೀದಿ, ಮಂದಿರಗಳಿಗೆ ಮತ್ತು ಶಾಲೆಗೆ. ಮತ್ತೆ ಯಾವುದಕ್ಕೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇವೆ. ಮದುವೆಗೆ ಹೋಗುವಾಗಲೂ ನಮ್ಮ 4 ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ. ಅಂಗಡಿಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ. ಸಾಗರಿಗೆ ಹೋಗುವಾಗ 10 ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ. ಯಾವ ಮಕ್ಕಳು ನೀವು ಎಲ್ಲಿಗೂ ಕರೆದುಕೊಂಡು ಹೋಗಬೇಡಿ. ಮತ್ತೆ ಒಂದು ವಿಚಾರ ನಾವು ತಿಳ್ಕೊಳ್ಬೇಕೆಂದ್ರೆ, ಒಂದನ್ನ ನಂಗೆ ಇದು ಇಡೋಣ, ಮಾಸ್ಕ್ ಇಡೋಣ, ಎಂದಿಗೆ ನಂಗೆ ಮಾಸ್ಕ್ ಇಡೋಣ, ನಂಗೆ ಸೀಕುಂಡ ನಂಗೆ ಎಂದಿಗೆ ಮಾಸ್ಕ್ ಇಡ್ರಿ ಅಂತ ನಮ್ಮ ಭಾವನೆಯಲ್ಲಿದೆ. ನಮಗೆ ರೋಗ ಉಂಟಾ, ನಾವು ಯಾಕೆ ಮಾಸ್ಕ್ ಹಾಕೋದು? ನಾವು ಅದನ್ನು ಏನು ಮಾಡುವ? ವಿರೋಧ ಮಾಡುವ, ಉಲ್ಟ ಮಾಡುವುದು ಹೇಗೆ? ನನಗೆ ಸೀಕಿಲ್ಲ, ಬೇರೆಯವರ ಸೀಕ್ ನನಗೆ ಬರಬಾರ್ದು. ನಕ್ಕೆ ಸೀಕಿಲ್ಲ, ನಾನು ಹುಷಾರಿಲ್ಲ, ನಾವಿನ್ನು ಇದೀನೆಂದ್ರಿಗೆ ನಕ್ಕೆ ಅಂಗಳ ಸೀಕ್ ಬರಗುತ್ತೀರ, ಬಾಕಿ ನಂಗಳ ಸೀಕ್ ನಕ್ಕೆ ಬರಗುತ್ತೀರ, ಬೇರೆಯವರಿಗಿರುವಂಥ ರೋಗ ನನಗೆ ಬರಬಾರ್ದು ಅಂತೇಳಿ ಇದನ್ನು ಹಾಕ್ಬೇಕು. ಆದ್ದರಿಂದ ನಿಮ್ಮ ಮಕ್ಕಳಿಗೂ ಅದನ್ನು ಹಾಕಿ, ಅಂಗಡಿಗೆಲ್ಲ ಅವರನ್ನು ಕಳಿಸಬೇಡಿ. ಈಗ ಅಂಗಡಿ ಬದಿ ಮಾರ್ಗದ ಬದಿಯಲ್ಲಿ ಇವತ್ತಿಂದ ಬರಲಿಕ್ಕೆ ಸ್ಟಾರ್ಟ್ ಆಗೈತೆ ಐಸ್ ಕ್ಯಾಂಡಿ, ಮತ್ತೊಂದು ಇನ್ನೊಂದೆಲ್ಲ, ಅದನ್ನು ತಿನ್ನಬೇಡಿ ಅಂತ ಹೇಳಿ ಸ್ವಲ್ಪ ಬಿಸಿ ನೀರನ್ನೇ ಕೊಡಲಿಕ್ಕೆ ಪ್ರಯತ್ನಿಸಿ. ಬಿಸಿ ನೀರು ಕೊಡ್ಲಿಕ್ಕೆ ಆಗದಿದ್ದರೂ ಅದನ್ನು ಕಾಯಿಸಿಟ್ಟದನ್ನಾದರೂ ಕೊಟ್ಟು ಮಕ್ಕಳಿಗೆ ಕೊಡಿ. ತಣ್ಣೀರೆಲ್ಲ ಕುಡಿಯುವಾಗೆ ಮಾಡಬೇಡಿ. ಫ್ರಿಡ್ಜ್ ಯೂಸ್ ಮಾಡುವುದೇ ಬೇಡ. ಯಾಕಂದರೆ AC ಅಂತ ನಾನು ಹೇಳಲಿಕ್ಕೆ ಇಲ್ಲ, ನನ್ನಲ್ಲಿ ಅಷ್ಟು AC ಅಷ್ಟು ಇರುವಂಥ ಪೇರೆಂಟ್ಸ್ನವರು ಬೆರಳಿಕೆ ಅಷ್ಟು. AC ಹಾಕಬೇಡಿ. ಇದೆಲ್ಲವನ್ನ ನೀವು ಮಾಡಿಕೊಂಡಾಗ ಭಗವಂತನು ನಿಮಗೆ ಮಕ್ಕಳಿಗೆ ಆಯುಷ್ಯ ಕೊಟ್ಟರೆ ಖಂಡಿತವಾಗಿಯೂ ನಾವು ಆರೋಗ್ಯವಂತರಾಗಿ ಬದುಕುತ್ತೇವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನಿಸಿ ಅಂತೇಳಿ ನಾನು ಹೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. 1ನೇ ಕ್ಲಾಸ್ನ ಮಕ್ಕಳು ಕೆಳಗೆ ನಿಲ್ಲಿ, ಉಳಿದವರೆಲ್ಲ ನಿಮ್ಮ ಮನೆಗೆ ಹೋಗ್ಬೋದು. ಪೇರೆಂಟ್ಸ್ ಮತ್ತು ಮಕ್ಕಳು ನಿಲ್ಲಿ. ನಿಮಗೆಲ್ಲರಿಗೂ ಧನ್ಯವಾದ. ಮಕ್ಕಳನ್ನು ಎದುರುಂಟಲ್ಲೇ ನಿಮ್ಮ ಹೆಸರು ಹೇಳಿ ಅಂತ. ಒಳಗೇರಿ ಸೈನಿಕ ಬೇಕು, ದಿನಾಲು ಶಾಲೆಗೆ ಬರಬೇಕು, ಓದಬೇಕು, ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಒಳ್ಳೆಯ ವಿದ್ಯಾವಂತನಾಗಬೇಕು. ಆಯ್ತಾ? ಒಳ್ಳೆಯದಾಗಿ ಚೆನ್ನಾಗಿ ಕಲಿಬೇಕು, ಹುಷಾರಾಗಿ ವಿದ್ಯಾವಂತನಾಗಬೇಕು, ಒಳ್ಳೆಯ ಪ್ರಜೆಯಾಗಿ ಬಾಳ್ಬೇಕು. ಅಭಿಮಾನಿ ಭಕ್ತನ ಒಳ್ಳೆ ಮಗನ ಒಳ್ಳೆಯಾಗಿ ಕಲಿಬೇಕು. ಒಳ್ಳೆಯಾಗಿ ಕಲಿಬೇಕು. ಒಂದು ಹೇಳಿಬಿಡಿ. ಇವತ್ತು ವಿದ್ಯಾ ಇಲಾಖೆಯ ಸೂಚನೆಯಂತೆ ನಾವು ಶಾಲಾ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೇವೆ. 1 ತಿಂಗಳು ತಡವಾಗಿ, ನಿಜವಾಗಿ ಇದು ನಾವು ಮೇ 28 ನಮಗೆ ಶಾಲೆ ಪ್ರಾರಂಭವಾಗಿ ಜೂನ್ 1ನೇ ತಾರೀಕಿಗೆ ಮಾಡಬೇಕಿದ್ದದ್ದು. ಕೊರೋನಾ ಮಹಾಮಾರಿಯ ಇಂದಾಗಿ ಇದನ್ನು ನಾವು 1 ತಿಂಗಳು ತಡವಾಗಿ ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ಆದರೂ ನಾವೆಲ್ಲರೂ ವಿದ್ಯಾ ಇಲಾಖೆಯ ಈ ಒಂದು ಕಾನ್ಸೆಪ್ಟ್ ಬಹಳಷ್ಟು ಒಂದು ಉತ್ತಮವಾದಂಥ ಮತ್ತು ಶೈಕ್ಷಣಿಕದಾಯಕವಾದದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ಮಾಡುವುದು, ಅದರ ಒಟ್ಟಿಗೆ ಮಕ್ಕಳ ಮನೆಗಳಿಗೆ ಭೇಟಿ ನೀಡಿ ಆ ಮಕ್ಕಳನ್ನು ಸಹ ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇಲಾಖೆಯು ನಮಗೆ ಸೂಚಿಸಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದಲ್ಲಿ ಪ್ರತಿ ವಿದ್ಯಾರ್ಥಿಗಳ ಮನೆಗೆ ಇವತ್ತು ಯಾರು ಮಕ್ಕಳು ಶಾಲೆಗೆ ಜಾಯ್ನ್ ಆಗ್ತಾರೋ ಆ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವರಿಗೆ ಹೂ ಕೊಟ್ಟು ಅವರ ವಿದ್ಯಾರ್ಥಿಗಳ ರಕ್ಷಕರನ್ನು ಮೀಟಾಗಿ ಶಾಲೆಗೆ ಪ್ರಾರಂಭಿಸುವಂಥ ಸೇರಿಸಿಕೊಳ್ಳುವಂಥ ಒಂದು ಮಹತ್ತರವಾದಂಥ ಯೋಜನೆಯನ್ನು ಹಾಕಿಕೊಂಡಿದೆ. ಇವತ್ತು ನಮ್ಮ ಶಾಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ CRPಗಳಾದಂಥ ಸನ್ಮಾನ್ಯ ಶ್ರೀ ಮೋಹನ್ ಸರ್ ಅವರ ನೇತೃತ್ವದಲ್ಲಿ ನಡೆಯುತ್ತದೆ. ವಿದ್ಯಾರ್ಥಿ ರಕ್ಷಕರಿಗೆ ನಮ್ಮ ಶಾಲಾ ವತಿಯಿಂದ ಕೊಡುವಂಥ
ಒಂದು ಸಂದೇಶ ಏನಂತೇಳಿದರೆ, ಕಳೆದ ವರ್ಷದಲ್ಲಿ ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಸಾಧಾರಣ 1000 ವಿದ್ಯಾರ್ಥಿಗಳು ದಾಖಲಾತಿಯಿಂದ ವಂಚಿತರಾಗಿದ್ದಾರೆ. ಇವತ್ತು ನಮ್ಮ ಈ ಪರಿಸರದ ಉಳ್ಳಾಳದ ಎಲ್ಲ ಜನತೆಗೆ ನಾನು ವಿನಂತಿಸುವುದೇನೆಂದರೆ, ಯಾವುದೇ ಶಾಲೆಗೆ ಆಗಲಿ, ಅದು ಒಂದು ಸೀಮಿತವಾದಂಥ ಶಾಲೆಯಲ್ಲ, ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲ, ನಮ್ಮದೇ ಶಾಲೆ ಅಂತೇಳಿ ಅಲ್ಲ, ನಿಮ್ಮ ಮಗು ಯಾವುದೇ ಒಂದು ಶಾಲೆಯಲ್ಲಿ ಇರಬೇಕು. ಈಗಿನ ಸಿಸ್ಟಮ್ ಪ್ರಕಾರ 1ನೇ ಕ್ಲಾಸಿಗೆ ಮಗು ದಾಖಲಾಗದಿದ್ದರೆ ಆ ಮಗು ಸಂಪೂರ್ಣವಾಗಿ ಹೊರಗುಳಿದಿರ್ತದೆ. ಯಾವುದೇ ಶಾಲೆಯಲ್ಲಿ ಆ ಮಗು ದಾಖಲೆ ಆದರೂ 8ನೇ ಕ್ಲಾಸಿನವರೆಗೆ ಅದನ್ನು ಪ್ರಮೋಷನ್ ಕೊಡುವಂಥ ವ್ಯವಸ್ಥೆ ಇತ್ಯಾದಿ ಇರುವುದರಿಂದ ವಿದ್ಯಾರ್ಥಿಗಳು ಇದರಿಂದಲೂ ವಂಚಿತರಾಗುತ್ತಾರೆ. ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳಲ್ಲಿಯೂ ವಿದ್ಯಾರ್ಥಿಗಳು ವಂಚಿತರಾಗುತ್ತಾರೆ. ಆದ್ದರಿಂದ ಎಲ್ಲಿ ಬೇಕಾದರೂ ಈ ಕೊರೋನಾ ಮುಗಿಯುವವರೆಗೆ ನಿಮ್ಮ ಮಕ್ಕಳನ್ನು ನೀವು ಯಾವ ಶಾಲೆಗೆ ಬೇಕಾದರೂ ಸೇರಿಸಿ, ಮತ್ತೆ ನಿಮಗೆ ಇಷ್ಟ ಬಂದ ಶಾಲೆಗೆ ಬೇಕಾದರೂ ನೀವು ಸೇರಿಸ್ಬೋದು. ಆದ್ದರಿಂದ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯದಂಥ ಒಂದು ವ್ಯವಸ್ಥೆಯನ್ನು ವಿದ್ಯಾರ್ಥಿ ರಕ್ಷಕರುಗಳು ಮಾಡಿಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದರಲ್ಲೂ ನಿಮ್ಮಲ್ಲಿ ವಿಶೇಷವಾಗಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿದಾಗ ಉತ್ತಮವಾದಂಥ ಶಿಕ್ಷಣವು ಸಿಗುತ್ತದೆ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ. ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಾಗ ಅದರ ಒಟ್ಟಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಮನೆಯಲ್ಲಿ ಅಮ್ಮ ಅಪ್ಪ ಕುಟುಂಬ ಎಲ್ಲ ಒಟ್ಟಿಗೆ ಕೂತು ಸೇವಿಸುವ ಹಾಗೆ ಆಹಾರ ಧಾನ್ಯಗಳನ್ನು ಮನೆಗೆ ಸರಬರಾಜು ಮಾಡ್ತಾರೆ. ಅದೇ ರೀತಿಯಲ್ಲಿ ಎಣ್ಣೆ, ಉಪ್ಪು ಇತ್ಯಾದಿಗಳನ್ನು ಮನೆಗೆ ಕಳಿಸ್ತಾರೆ. ಈಗ ಇನ್ನೂ ಸಹ ಅದು ಒಂದು ಮುಂದುವರಿದು ಅಷ್ಟಕ್ಕೆ ಸಾಕಾಗುವುದಿಲ್ಲ. ಇನ್ನು ನಮ್ಮಲ್ಲಿ ಮೆಣಸು, ನಂತರ ಎಣ್ಣೆ, ನಂತರ ಗ್ಯಾಸು, ಇದೆಲ್ಲ ವ್ಯವಸ್ಥೆ ಇದೆ. ಇದಕ್ಕೆ ಹಣ ಹೇಗೆ ಕೊಡುವುದು ಮಕ್ಕಳಿಗೆ ಅಂತ ಒಂದು ಸಮಸ್ಯೆ. ಈಗ ಸರ್ಕಾರದ ಸುತ್ತೋಲೆ ಬಂದಿದೆ, ಎಲ್ಲ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳು, ಅಕ್ಷರದಾಸೋಹ ಇರುವಂಥ ಮಕ್ಕಳು ಅಕೌಂಟ್ ಮಾಡಬೇಕು, ಆ ಹಣವನ್ನು ನೇರವಾಗಿ ಅವರ ಅಕೌಂಟಿಗೆ ಜಮಾ ಮಾಡೋದು ಅಂತ. ಆದ್ದರಿಂದ ವಿದ್ಯಾರ್ಥಿ ರಕ್ಷಕರಲ್ಲಿ ನಾನು ವಿನಂತಿಸುವುದೇನೆಂದರೆ, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಅಥವಾ ಸ್ವಲ್ಪ ಬಡತನದಲ್ಲಿರುವಂಥ ಮಕ್ಕಳು, ಇವರೆಲ್ಲರೂ ನಿಮ್ಮ ಮಕ್ಕಳುಗಳನ್ನು ಆದಷ್ಟು ಬೇಗ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಿಕೊಂಡು ಅದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸುವವರು ಸಹ ನೀವು ಕನ್ನಡ ಮಾಧ್ಯಮ ಶಾಲೆಗೆ ಸದ್ಯಕ್ಕೆ ಸೇರಿಸಿ, ಮತ್ತೆ ಬೇಕಾದರೆ ಎಲ್ಲ ಕ್ಲಿಯರ್ ಆದ ನಂತರ ನೀವು TC ತೆಗೆದುಕೊಂಡು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸ್ಬೋದು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಾಗ ಹೇಳ್ತಾ ಇದ್ದಾರೆ, ಕಳೆದ ವರ್ಷದಲ್ಲಿ 1000 ಮಕ್ಕಳು ಶಾಲೆಗೆ ಅಡ್ಮಿಟ್ ಆಗದಿದ್ದಾರೆ, ಈ ವರ್ಷ ಅದನ್ನು ಹೇಗಾದರೂ ಸಮತೂಗಿಸುವಂಥ ಕಾರ್ಯ ಆಗಬೇಕು ಅಂತ. ಆದ್ದರಿಂದ ಆ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಗಬೇಕು. ಮತ್ತು ನಾವು ನಮ್ಮ ಸಮುದಾಯದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಸಮುದಾಯದಲ್ಲಿ ಒಂದು ಕಾಲದಲ್ಲಿ ಬಹಳಷ್ಟು ಶಿಕ್ಷಣವಂತರಿದ್ದರು. ನಂತರ ನಮ್ಮ ಕೆಲವೊಂದು ಧೋರಣೆಗಳಿಂದಾಗಿ ಅದು ಕಡಿಮೆ ಆಯಿತು. ಆದರೆ ಉಳ್ಳಾಳ ಪರಿಸರದಲ್ಲಿ ಉಳ್ಳಾಳ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟು, ಅದೇ ರೀತಿಯಲ್ಲಿ ಇನ್ನಿತರ ಕೆಲವು ವಿದ್ಯಾಸಂಸ್ಥೆಗಳನ್ನು ಇಲ್ಲಿ ಸ್ಥಾಪಿಸಿದ ಕಾರಣ ಕಳೆದ ಕೆಲವು 10, 15, 20 ವರ್ಷಗಳಲ್ಲಿ ಅದೆಷ್ಟು ವಿದ್ಯಾವಂತರಾದರು. ಅದರಲ್ಲಿ ಹೆಮ್ಮೆ ಅಂತ ಹೇಳಿದರೆ, ಹೆಣ್ಣು ಮಕ್ಕಳು ಇವತ್ತು ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಗ್ರ್ಯಾಜುಯೇಟ್ ಆಗುವಂಥ ಒಂದು ಸನ್ನಿವೇಶವನ್ನು ಉಳ್ಳಾಳದಲ್ಲಿ ಅವರು ಸೃಷ್ಟಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಈ ಕೊರೋನಾ ಎಂಬಂಥ ಒಂದು ಕಾರಣ ನೆಪವನ್ನು ಇಟ್ಟುಕೊಂಡು ಪುನಃ ನಾವು 25 ವರ್ಷದ ಹಿಂದೆ ಹೋಗಬಾರ್ದು, ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಇದನ್ನು ನೀವೆಲ್ಲರೂ ಮನಗಾಣಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ಕೇಳಿಕೊಳ್ತಾ, ಎಲ್ಲ ವಿದ್ಯಾರ್ಥಿಗಳನ್ನು ಈ ವರ್ಷದಲ್ಲಿ ಶಾಲೆಗೆ ನೀವು ಸೇರಿಸಬೇಕು. ಭೌತಿಕವಾಗಿ ಶಾಲೆ ಪ್ರಾರಂಭ ಆಗುವಂತಲೇ ಎಂಬಂಥ ಆಶಾಭಾವನೆ ನಮಗಿದೆ. ಯಾಕಂದರೆ ಕಾಲೇಜು ಈಗ ಪ್ರಾರಂಭವಾಯಿತು ಇಂಜೆಕ್ಷನ್ ಕೊಟ್ಟು, ಆದ ಕಾರಣ ಮುಂದಿನ ದಿವಸಗಳಲ್ಲಿ ಪ್ರೌಢಶಾಲೆ ಪ್ರಾರಂಭ ಆಗ್ಬೋದು, ಅದು ಮುಗಿದ ತಕ್ಷಣ ಪ್ರಾಥಮಿಕ ಶಾಲೆ ಪ್ರಾರಂಭವಾಗ್ಬೋದು. ಆದ್ದರಿಂದ ನಿಮ್ಮ ಮಕ್ಕಳೆಲ್ಲರನ್ನ ಶಾಲೆಗೆ ಸೇರಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ನಾನು ನಮ್ಮ ಈ ಪರಿಸರದ ಬಹಳಷ್ಟು ಜನಪ್ರಿಯ ಮನೆ ಮಾತಾಗಿರುವಂಥ ಹೊಸ ಕುರಲ್ ಮೂಲಕ ನಿಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ.